ಉಡುಪಿ ಜಿಲ್ಲೆಯ ಕಾಪು ಪುರಾಣ ಪ್ರಸಿದ್ಧ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಸುಗ್ಗಿ ಮಾರಿ ಪೂಜೆ ಆರಂಭಗೊಂಡಿದ್ದು ಇಂದು ಮತ್ತು ನಾಳೆ ನಡೆಯಲಿದೆ. ಜೊತೆಗೆ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯದ ಪ್ರಯುಕ್ತ ಭಕ್ತಾದಿಗಳಿಗೆ ಶಿಲಾ ಸೇವೆ ಹಾಗೂ ಶಿಲಾ ಪುಷ್ಪ ಸಮರ್ಪಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಈ ನಿಟ್ಟಿನಲ್ಲಿ ಇಂದು ಅಮ್ಮನ ದಿವ್ಯ ದೇಗುಲದ ಸಮಗ್ರ ನಿರ್ಮಾಣಕ್ಕೆ ಶಿಲಾ ಸೇವೆ ಅರ್ಪಿಸುವ ಕಾರ್ಯಕ್ರಮಕ್ಕೆ ವಜ್ರದೇಹಿ ಮಠ ರಾಜಶೇಖರಾನಂದ ಸ್ವಾಮೀಜಿ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಅಮ್ಮನ ದಿವ್ಯ ದೇಗುಲ ನಿರ್ಮಾಣದಲ್ಲಿ ಭಕ್ತರು ಕೈಜೋಡಿಸಬೇಕು ಎಂದರು. ಈ ಸಂದರ್ಭ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಮೇಶ್ ಹೆಗ್ಡೆ ಕಲ್ಯಾ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಜಗದೀಶ್ ಬಂಗೇರ, ದಿನೇಶ್ ಶೆಟ್ಟಿ ಕಲ್ಯಾ ಮತ್ತು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಅರ್ಚಕ ವೃಂದ, ಅಮ್ಮನ ಭಕ್ತರು ಉಪಸ್ಥಿತರಿದ್ದರು. ಸುಗ್ಗಿದ ಮಾರಿ ಪೂಜೆ ಬಂದ ಬಹಳ ವಿಶೇಷ. ಕಾಪುದ ಮಾರಿಯಮ್ಮನ ಸುಗ್ಗಿ ಪೂಜೆ ಬಂಪುನ ಒಂದು ಬಹಳ ವಿಶೇಷ. ಜಗತ್ತಿದ ಹತ್ತಿರ ಬತ್ತಿದು ಮೂಡು ಸಾನ್ನಿಧ್ಯ ಒಂದು ಸುಸಂದರ್ಭ ಅಂಚಿತ್ತಿನ ಒಂದು ಕಾಲಘಟ್ಟಡು ಅಮ್ಮ ಕೊರ್ಲ ಗಂಟೆದ ಒಂದು ದೇವಸ್ಥಾನ ನಿರ್ಮಾಣ ಮಲ್ಕೊಡು ಬಂತು ನಾವು ಆಡಳಿತ ಮಂಡಳಿದ ಇಚ್ಛೆ. ಆ ಇಚ್ಛೆಗೆ ಪೂರಕವಾದ ಹತ್ತಿರ ಸ್ಪಂದನ ಕೊಟ್ಟು 2 ವರ್ಷದ ಕೊರೋನಾ ಕಾಲಘಟ್ಟ ಆಗಿ ನಡೆದ ಅವರ ಒಂತೆ ನಿಧಾನ ಅಂಡ್ ಪ್ರತಿ ವರ್ಷ 2023ಗೂ ಅಮ್ಮಗ ಒಂದು ಬ್ರಹ್ಮಕಲಶ ಮಲ್ಪೋಡು ಅಮ್ಮನ ಮೂಲು ಬಂಗಾರದ ತೊಟ್ಟಿಲು ಕುಲಾಪ ಆಗೋಡು ಪಂಪನ ಒಂದು ಇಚ್ಛೆಯನ್ನು ಆಡಳಿತ ಮಂಡಳಿ ವ್ಯಕ್ತಪಡಿಸ ಒಂದು ಊರದ ಪರ ಊರದ ಭಕ್ತೇರೇನ್ ಅಂತ ಸಂಪರ್ಕ ಮಾಡ್ತಿದ್ದು ಊರದ ಪ್ರತಿ ವರಿಯನಲ್ಲ ಈ ಮಣ್ಣಿಗೆ ಅಕಲ ಕುದರಡು ಒಂದು ಶಿಲೆ ಸಮರ್ಪಣೆ ಆಗೋಡು ಪಂಪನ ಒಂದು ನಲ್ಲ ಸಂಕಲ್ಪದಿ ಒಂದು ಸುಮಾರು ವರ್ಮನೂತ ಸಂಪತ್ತು ವರ್ಮ ರೂಪಾಯಿ ಐತೆ ನಿಯಮ ಅಂತಿದೆ. ಐದು ₹1 ಅಮ್ಮನ ಪ್ರಸಾದದೊಟ್ಟಿಗೆ ಆಗ್ಲಿಕ್ಕೆ ಪಿಲ ಕೊಡದು ನಿಕ್ಲು ಇಲ್ಲಾಡ್ಕೊಳೋದು ಅಮ್ಮನ ಕುದಾರ ಪೂಜೆ ಮಾಡ್ತಿಲೆ ನಿಕ್ಲೆ ನೆನೆ ಕೂಪಾಡು ಎಂಗುಲ್ಲ ನೆಟ್ಟು ಭಾಗಿಯಾತ ಎಂಗುಲ ಒಂದು ಶಿಲೆ ಅಮ್ಮನ ಸನ್ನಿಧಾನ ಡೊಂದು ಬಂತನ ಒಂಜಿ ಭಕ್ತಿ ಬೊಕ್ಕ ಪ್ರೀತಿ ಒಂದು ಎರಡ್ಲ ಸೇರಿದು ನಮಕ್ ಅಮ್ಮನ ಅನುಗ್ರಹ ಆಗೋದು ಬಂತನ ಒಂದು ವಿಶೇಷ ಚೈತನ್ಯಗೋಸ್ಕರ ಬಾಗಿ ಚಿತ್ತಿನ ಒಂದು ಸತ್ಕಾರ ಮಾಡಿ ಆಡಳಿತ ಮಂಡಳಿ ಭಾಗಿಯಾತನು.